ನಮಸ್ಕಾರ. HSK ಸಮಗ್ರ ಪ್ರಬಂಧಗಳ ವಾಚನಗಳಲ್ಲೊಂದಾದ ಮೋಡದ ಮಾಯೆ ಪ್ರಬಂಧ ಸಂಕಲನದ ಊಟ ತನ್ನಿಚ್ಛೆ ನೋಟ ಪರರ ಇಚ್ಛೆಯ ಧ್ವನಿಮುದ್ರಣ. ಊಟ ತನ್ನಿಚ್ಛೆ ನೋಟ ಪರರ ಇಚ್ಛೆ ಎಂಬ ಮಾತಿನ ನಿಜವಾದ ಅರ್ಥವೇನು ಎಂಬ ವಿಚಾರವಾಗಿ ನಾನೀಗ ತಲೆ ಕೆಡಿಸಿಕೊಂಡು ತೊಳಲಾಡುತ್ತಿದ್ದೇನೆ. ಇದು ಯಾವಾಗ ನನ್ನ ತಲೆ ಹೊಕ್ಕಿತೋ ನನಗೆ ಗೊತ್ತಿಲ್ಲ. ನಳಮಹಾರಾಜನ ದೇಹದೊಳಗೆ ಕಲಿಪುರುಷ ಹೊಕ್ಕು ಅವನಿಗೆ ಬಗೆ ಬಗೆಯಾಗಿ ತೊಂದರೆ ಕೊಟ್ಟನಂತೆ. ನನ್ನ ಸ್ಥಿತಿ ಆಗಿರುವುದು ಹಾಗೆಯೇ. ನನ್ನ ವಿಚಾರ ಹಾಗಿರಲಿ. ಪಡುಕೋಣೆ ರಮಾನಂದ ಎಂಬುವರ ಹೆಸರನ್ನು ನೀವು ಕೇಳಿರಬಹುದಲ್ಲವೇ? ಅವರು ಒಳ್ಳೆಯ ನಗೆಗಾರರು. ಅವರ ತಲೆಗೂ ಒಮ್ಮೆ ಹೀಗೆಯೇ ಯಾವುದೋ ವಿಚಾರ ಹೊಕ್ಕಿತಂತೆ. ಅಂಕುಡೊಂಕು ಸಂಕಪಾಲ 3 ತಲೆ 10 ಕಾಲು ಎಂದರೆ ಏನು ಎಂದು ಯಾರೋ ಅವರನ್ನು ಕೇಳಿದರಂತೆ. ಅಂದಿನಿಂದ ಅವರು ತೊಳಲಾಡತೊಡಗಿದರು. ಕೊನೆಗೆ ಬೇರೆ ಯಾರೋ ಒಬ್ಬರಿಗೆ ಆ ಒಗಟು ಹೇಳಿ ಅವರ ತಲೆಗೆ ಆ ಹುಚ್ಚು ಹತ್ತಿಸಿ ತಾವು ಬಿಡಿಸಿಕೊಂಡರಂತೆ. ನಾನು ಊಟ ನೋಟದ ಬಗ್ಗೆ ಯಾರನ್ನೋ ಕೇಳುತ್ತಿದ್ದೇನೆ. ಯಾರಿಂದಲೂ ನನಗೆ ಉತ್ತರ ಸಿಕ್ಕಿಲ್ಲ. ಕೆಲವರು ನನ್ನ ಪ್ರಶ್ನೆ ಕೇಳಿ ನಕ್ಕು ಹೊರಟು ಹೋದರು. ಇನ್ನು ಕೆಲವರು ನಿಮಗೆ ಯಾಕೆ ಈ ಹುಚ್ಚು, ತೆಪ್ಪಗಿರಿ ಎಂದು ಉಪದೇಶ ಮಾಡಿದರು. ಯಾರೂ ಇದನ್ನು ತಲೆಗೆ ಹತ್ತಿಸಿಕೊಳ್ಳಲಿಲ್ಲ. ಅವರಿಗೆ ಈ ಹುಚ್ಚು ಹತ್ತಿದ್ದರೆ ನನ್ನ ಹುಚ್ಚು ಬಿಡುತ್ತಿತ್ತು. ಹಾಗಾಗಲಿಲ್ಲ. ಕೆಲವರಂತೂ ನನ್ನನ್ನು ಬೈದರು. ಇದರಲ್ಲೇನಯ್ಯ ಅರ್ಥ? ನಿನ್ನ ಇಷ್ಟದ ಪ್ರಕಾರ ಊಟ ಮಾಡು, ಬೇರೆಯವರಿಗೆ ಚಂದ ಕಾಣುವ ಹಾಗೆ ಬಟ್ಟೆ ಬರೆ ಉಟ್ಟುಕೋ, ತೊಟ್ಟುಕೋ ಎಂದವ ನನ್ನ ಒಬ್ಬ ಮಿತ್ರ. ಆದರೆ ವಿಷಯ ಅಷ್ಟು ಸರಳ ಅಲ್ಲ. ಇದರಲ್ಲೇನೋ ರಹಸ್ಯ ಅಡಗಿದೆ. ಅದನ್ನು ಪತ್ತೆ ಹಚ್ಚಲೇಬೇಕು ಅಂತ ಪ್ರತಿಜ್ಞೆ ಮಾಡಿದೆ. ನನ್ನ ಪೇಚಾಟ ನೋಡಿ ಅನೇಕರು ಅಯ್ಯೋ ಪಾಪ, ಇವನನ್ನು ಇಂಥವರಿಗಾಗಿಯೇ ಇರೋ ಆಸ್ಪತ್ರೆಗೆ ದಾಖಲು ಮಾಡಬೇಕು, ಬೇರೆ ದಾರಿ ಇಲ್ಲ ಎಂದುಕೊಂಡರು. ಕೊನೆಗೊಬ್ಬ ಸಿಕ್ಕಿದ. ಆಸಾಮಿ, ಬಹಳ ದೊಡ್ಡ ಮನುಷ್ಯನೇ ಆತ. ಯಾವಾಗಲೂ ಕಾರಿನಲ್ಲೇ ಓಡಾಡುವವನು, ಟಾಕು ಟೀಕಾಗಿ ಉಡುಪು ಧರಿಸುವವನು. ನನ್ನ ಬಾಲ್ಯದ ಸ್ನೇಹಿತ. ಬಹಳ ಕಾಲ ಆದ ಮೇಲೆ ಸಿಕ್ಕಿದ್ದ. ಕಾರು ನಿಲ್ಲಿಸಿ ನನ್ನನ್ನು ಕರೆದ. ನೀನು ಎಲ್ಲಿಗೆ ಹೋಗಬೇಕು ಹೇಳು, ಅಲ್ಲಿ ಬಿಡ್ತೀನಿ ಅಂದ. ಸದ್ಯ ಹುಚ್ಚಾಸ್ಪತ್ರೆಗೆ ಅಂತ ನಾನು ಹೇಳಲಿಲ್ಲ. ನಾಲಿಗೆಯ ತುದಿಯವರೆಗೂ ಮಾತು ಬಂದಿತ್ತು, ಆದರೂ ಹೇಳಲಿಲ್ಲ. ಕಾರಿನೊಳಗೆ ತೂರಿಕೊಂಡು ಕುಳಿತು ಲೋಕಾಭಿರಾಮವಾಗಿ ಮಾತಾಡತೊಡಗಿದೆ. ಹಳೆ ಸ್ನೇಹಿತ. ಯೋಗಕ್ಷೇಮ ವಿಚಾರಿಸಿದೆ. ನನ್ನದನ್ನು ಸ್ವಲ್ಪ ಮಟ್ಟಿಗೆ ಹೇಳಿಕೊಂಡೆ. ನನ್ನ ಮಾತಿಗಿಂತ ಅವನ ಮಾತೇ ಜೋರು. ನಾನು ಕೋಲೆ ಬಸವನ ಹಾಗೆ ಕೂತು ಕೇಳಬೇಕಾಗಿ ಬಂತು. ಕಾರು ಇಟ್ಟವರ ಸಹವಾಸವೇ ಹಾಗೆ. ಅವರು ತಮ್ಮದನ್ನೇ ಒದರಿಕೊಳ್ಳುತ್ತಾರೆ. ಕಾರು ಕೈ ಕೊಟ್ಟದ್ದು ಅಥವಾ ಕೈ ಕೊಡದೇ ಇದ್ದದ್ದು, ಸರ್ವಿಸ್ ಮಾಡಿಸಿದ್ದು ಎಲ್ಲವನ್ನು ಚಾಚೂ ತಪ್ಪದೆ ಹೇಳಿದ. ತನ್ನ ಮಾತಿನಿಂದ ತನಗೇ ಸುಸ್ತಾಯಿತೋ ಏನೋ. ಕೊನೆಗೆ ಕೇಳಿದ, ಏನಯ್ಯ, ನಾನು ಏನು ಹೇಳಿದರೂ ಮಾತಾಡದೆ ಕೂತಿದ್ದೀಯ? ನಿನ್ನ ತಲೆಯಲ್ಲಿ ಏನೋ ಯೋಚನೆ ಇರುವ ಹಾಗಿದೆ. ಏನದು ಕೇಳಬಹುದಾ ಎಂದ. ಏನೂ ಅಂಥದ್ದು ಇಲ್ಲಯ್ಯ, ಆದರೆ ಯಾರೋ ಒಬ್ಬರು ನನ್ನ ತಲೆಗೆ ಒಂದು ತೊಣಚಿ ಹೋಗೋ ಹಾಗೆ ಮಾಡಿಬಿಟ್ಟರು. ಯಾವುದೋ ಗಾದೆ ಹೇಳಿದರು. ಯಾವ ಶನಿಗಳಿಗೆಯಲ್ಲಿ ಅದನ್ನು ಅವರು ಹೇಳಿದರೋ ಅದರ ಅರ್ಥ ಏನು ಅಂತ ಪೇಚಾಡ್ತಾ ಇದ್ದೀನಿ ಎಂದೆ. ಅದೇನೆಂದು ಕೇಳಿದ. ಅವನ ಬಲವಂತಕ್ಕೆ ಅದನ್ನು ಹೇಳಬೇಕಾಗಿ ಬಂತು. ನನ್ನ ಮಾತು ಕೇಳಿ ಅವನು ಬಿದ್ದು ನಕ್ಕ. ಒಳ್ಳೆ ಆಸಾಮಿ ಕಣಯ್ಯ. ನಾವು ಕಾಲೇಜಿನಲ್ಲಿ ಓದುತ್ತಾ ಇದ್ದಾಗಲೂ ಇಂಥ ಯಾವುದೋ ತರಲೆ ವಿಚಾರ ಕಟ್ಟಿಕೊಂಡು ಒದ್ದಾಡ್ತಾ ಇದ್ದೆ. ಈಗಲೂ ಹಾಗೇನೆ ಎಂದ. ಆಮೇಲೆ ಆ ಗಾದೆಯನ್ನು ತಾನು ನಿಧಾನವಾಗಿ ಹೇಳಿಕೊಂಡ. ಊಟ ತನ್ನಿಚ್ಛೆ ನೋಟ ಪರರ ಇಚ್ಛೆ ಎಂದು ಬಿಡಿಸಿ ಬಿಡಿಸಿ ಉಚ್ಚರಿಸಿದ. ಇಷ್ಟೇನಾ? ಅರ್ಥ ಸುಲಭ. ಊಟ ನೋಟ ಸರಿ, ಏನು ಅನ್ನೋದನ್ನು ಹೇಳ್ತೇನೆ ತಡಿ ಎಂದ. ಓಹೋ, ಇವನ ತಲೆಗೆ ಈ ಶನಿ ಹೊಕ್ಕಿತು. ನಾನು ಇನ್ನು ಬಚಾವ್ ಎಂದುಕೊಂಡೆ. ಅವನು ತೊಡಕು ಬಿಡಿಸಲಿ, ಅದು ಅವನ ಪಾಡು. ನಾನು ನಿಶ್ಚಿಂತೆಯಾಗಿರಬಹುದು ಎಂದುಕೊಂಡೆ. ಆದರೂ ಆ ಹುಚ್ಚು ನನ್ನ ತಲೆ ಬಿಟ್ಟಿರುವ ಬಗ್ಗೆ ಖಾತರಿಯಾಗಲಿಲ್ಲ. ತಟ್ಟನೆ ನನ್ನ ಸ್ನೇಹಿತ ಕೇಳಿದ, ಈಗ ನೀನು ಯಾವ ಕಡೆ ಹೋಗಬೇಕಯ್ಯ? ಏನು ಕೆಲಸ? ಇಂಥ ಪ್ರಶ್ನೆಗೆ ಉತ್ತರ ಹೇಳೋದು ಕಷ್ಟ. ಇಲ್ಲೇ ಸುಮ್ಮನೆ ಹೊರಟಿದ್ದೆ. ಅದೇ ಸ್ವಲ್ಪ ಕೆಲಸ ಇತ್ತು.
ಎಂದೇ ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ. ಕೇಳುವವರಿಗೂ ಆ ವಿಚಾರದಲ್ಲಿ ಅಂಥ ಕುತೂಹಲ ಇರುವುದಿಲ್ಲ. ಹೇಳುವವರಿಗೂ ನಿಜವಾದ ಉದ್ದೇಶ ಏನೆಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಇರಲಿ ಬಿಡು, ಅಂಥ ತಲೆ ಹೋಗೋ ಕೆಲಸ ನಿನಗೂ ಇಲ್ಲ, ನನಗೂ ಇಲ್ಲ. ಹೇಗೂ ಬಹಳ ದಿವಸ ಆದ ಮೇಲೆ ಸಿಕ್ಕಿದ್ದೇವೆ. ಮಧ್ಯಾಹ್ನ ಊಟದ ಸಮಯ. ಬಾ, ಹತ್ತಿರದ ಹೋಟೆಲಿಗೆ ಹೋಗಿ ಊಟ ಮಾಡೋಣ. ಅಲ್ಲಿಂದಲೇ ಆರಂಭ ಆಗಲಿ ನಿನ್ನ ಗಾದೆಯ ಅರ್ಥದ ಶೋಧನೆ. ನನ್ನ ಮಿತ್ರನ ಮಾತಿಗೆ ನಾನು ಮೌನವಾಗಿ ತಲೆ ಆಡಿಸಿದೆ. ಅದೂ ಇದೂ ಮಾತಾಡುತ್ತಾ ಅವನ ಕಾರು ನಡೆಸುತ್ತಿದ್ದ. ದೊಡ್ಡ ಹೋಟೆಲ್ ಮುಂದೆ ಕಾರು ನಿಂತಿತು. ಮಿತ್ರ ತಟ್ಟನೆ ಕಾರಿನಿಂದಿಳಿದು ನನ್ನ ಬದಿಗೆ ಬಂದು ಕಾರಿನ ಆ ಕಡೆಯ ಬಾಗಿಲು ತೆರೆದ. ಶ್ರೀಮದ್ ಗಾಂಭೀರ್ಯದಿಂದ ನಡುಬಾಗಿಸುತ್ತಾ ಹೇಳಿದ, ಬಾರಯ್ಯ ಮಿತ್ರ, ಸ್ವಾಗತ. ಎತ್ತರಕ್ಕೆ ರೆಕ್ಕೆ ಬಿಚ್ಚಿ ನಿಂತ ಗರುಡ ಪಕ್ಷಿಯ ಹಾಗೆ ಇದ್ದ ಹೋಟೆಲಿನ ಮೆಟ್ಟಿಲುಗಳನ್ನೇರುತ್ತಾ ಅವನನ್ನು ಹಿಂಬಾಲಿಸಿದೆ. ಅಗಲ ಬಾಗಿಲು, ವಿಶಾಲವಾದ ಪಡಶಾಲೆ, ಮಂದ ಬೆಳಕು, ದುಂಡನೆಯ ಮೇಜುಗಳ ಸುತ್ತ ಎದೆಯಗಲಿಸಿಕೊಂಡ ಕುರ್ಚಿಗಳು, ಬಿಳಿಯ ಪೋಷಾಕು ಧರಿಸಿದ ಬೇರರುಗಳು, ಕೈಯಲ್ಲಿಟ್ರೆ ಎಡಹೆಗಲ ಮೇಲೆ ಒಂದು ತುಂಡು ಚೌಕ. ಗಂಭೀರ ನಡಿಗೆ. ಇದೇನಯ್ಯ, ಇಂಥ ಭಾರಿ ಹೋಟೆಲಿಗೆ ಕರ್ಕೊಂಡು ಬಂದಿದ್ದೀಯೇ? ನನಗೆ ಇದೆಲ್ಲ ಒಪ್ಪೋಲ್ಲ ಎಂದೆ. ಉಶ್, ಸುಮ್ಮನಿರು, ಹಾಗೆಲ್ಲ ಹೇಳಬಾರದು. ನೀನೇನು ಕಡಿಮೆನಾ? ಊಟದ ಹೋಟೆಲ್ಲ ನೋಟ ನೋಡು, ಎಷ್ಟು ಚೆನ್ನ ಎಂದ ನನ್ನ ಬೆನ್ನ ಮೇಲೆ ಕೈ ಇಡುತ್ತಾ. ನಾ ಮಾತಾಡಲಿಲ್ಲ. ಅವನ ಜೊತೆಗೆ ಹೆಜ್ಜೆ ಹಾಕಿದೆ. ಟೇಬಲ್ ಒಂದರ ಬಳಿಗೆ ನಾವು ಹೋದೊಡನೆ ಬೇರರ್ ಓಡಿ ಬಂದ. ಮೆಲ್ಲಗೆ ಕುರ್ಚಿಯನ್ನು ನೆಲದಿಂದ ತುಸು ಮೇಲೆ ಕೆತ್ತಿ ಹಿಂದಕ್ಕೆ ಸರಿಸಿ ನಾನು ಅದರ ಮುಂದೆ ನಿಂತ ಕೂಡಲೇ ಮತ್ತೆ ಅದನ್ನು ಮುಂದಕ್ಕೆ ಸರಿಸಿದ. ನನ್ನ ಮಿತ್ರನಿಗೂ ಅದೇ ರೀತಿಯ ಸ್ವಾಗತ ನೀಡಿದ. ಆ ವೇಳೆಗೆ ಮಂದ ಬೆಳಕಿಗೆ ಕಣ್ಣು ಒಗ್ಗಿಕೊಂಡಿತು. ಸುತ್ತಲೂ ನೋಡಿದೆ. ಹೆಚ್ಚು ಕಡಿಮೆ ಎಲ್ಲ ಮೇಜುಗಳ ಸುತ್ತಣ ಕುರ್ಚಿಗಳು ಭರ್ತಿಯಾಗಿದ್ದವು. ಬೇರರುಗಳು ಗಾಂಭೀರ್ಯ ಬಿಡದ ರೀತಿಯ ಚುರುಕು ನಡಿಗೆಯಲ್ಲಿ ಅತ್ತಿಂದಿತ್ತ ಚಲಿಸುತ್ತಿದ್ದರು. ಕೆಲವರು ಶೀಶೆ, ಲೋಟ ಇತ್ಯಾದಿಗಳನ್ನು ಟ್ರೇನಲ್ಲಿಟ್ಟುಕೊಂಡು ತಂದು ನೀಡುತ್ತಿದ್ದರು. ನನಗೆ ಗಾಬರಿಯಾಯಿತು. ಏನಯ್ಯ ಮಹಾರಾಯ, ಇಲ್ಲಿಗೆ ಕರ್ಕೊಂಡು ಬಂದೆ ಎಂದೆ. ಉಶ್ ಎಂದು ಮತ್ತೆ ಎಚ್ಚರಿಸಿದ ಮಿತ್ರ. ಹೆದರಬೇಡ, ನಿನಗೆ ಬೇಡವಾದ್ದು ಯಾವುದನ್ನು ತಗೋಬೇಡ. ನಿನಗಾಗಿ ನಾನು ಕೂಡ ಇವತ್ತು ಟೀಟೋಟಲರ್, ಅರ್ಥಾತ್ ತೇಟ್ ಪುಳಿಚಾರು. ನಿನ್ನ ಊಟ ನಿನ್ನ ಇಚ್ಛೆ. ನನ್ನ ಊಟವನ್ನು ನೀನು ನೋಡುವವನಾದ್ದರಿಂದ ನನ್ನ ಊಟದ ನೋಟ ನಿನ್ನ ಇಚ್ಛೆ, ಅಂದರೆ ಪರರ ಇಚ್ಛೆ. ಏನಂತೀಯಾ ಎಂದು ನನ್ನ ಸ್ನೇಹಿತ ಗಟ್ಟಿಯಾಗಿ ನಕ್ಕ. ನಾನು ಕುರ್ಚಿಯ ಮೇಲೆ ಆರಾಮವಾಗಿ ಒರಗಿಕೊಂಡೆ. ಅಷ್ಟರಲ್ಲಿ ಬೇರರ್ ಬಂದ. ಒಂದು ಅಗಲದ ದಪ್ಪ ರಟ್ಟಿನ ಪುಸ್ತಕ ತಂದಿಟ್ಟ. ಯಾವುದೋ ಪತ್ರಿಕೆ ಇರಬೇಕು ಎಂದು ಕೈಗೆತ್ತಿಕೊಂಡೆ. ಒಳಗೆ ಬರೀ ಹೆಸರುಗಳ ಪಟ್ಟಿ, ಅವುಗಳ ಬೆಲೆ. ನೋಡು, ನಿನಗೇನು ಬೇಕು ಆರ್ಡರ್ ಮಾಡು, ನನಗೆ ಎಂದ. ನನಗೇನೂ ಅರ್ಥ ಆಗಲಿಲ್ಲ. ಅಗಲವಾಗಿ ಕಣ್ಣು ಬಿಟ್ಟೆ. ಬೇರರ್ ಮೆಲ್ಲಗೆ ನಕ್ಕ. ಇಂಗ್ಲಿಷ್ ಬರೋಲ್ವಾ ಎಂದು ಕೇಳಿದ ಇಂಗ್ಲಿಷಿನಲ್ಲಿ. ಅಲ್ಲಿಯ ಬೇರರ್ಗಳಿಗೆ ಕನ್ನಡ ಬರೋದಿಲ್ವಂತೆ. ಹೀಗೆಂದು ನನ್ನ ಗೆಳೆಯ ಆಮೇಲೆ ಹೇಳಿದ. ಅವನೇ ಬೇರರಿಗೆ ಉತ್ತರಿಸಿದ. ಇಂಗ್ಲಿಷ್ ಬರದೆ ಏನು, ಅವರು ಇಂಗ್ಲಿಷ್ ಪ್ರೊಫೆಸರ್ ಎಂದ. ಬೇರರ್ಗೆ ನನ್ನ ಬಗ್ಗೆ ಗೌರವ ಮೂಡಿತೆಂಬುದು ಅವನ ಮುಖದಿಂದ ಗೊತ್ತಾಯಿತು. ಗೆಳೆಯನೇ ಪುಸ್ತಕ ತೆಗೆದುಕೊಂಡ. ರೊಟ್ಟಿ, ಅನ್ನ, ಏನೇನೋ ಹೇಳಿದ. ನಾನು ಮೂಕನಂತೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಕುಳಿತಿದ್ದೆ. ಮೊದಲ ಬಾರಿಗೆ ನಗರಕ್ಕೆ ಭೇಟಿ ನೀಡುತ್ತಿರುವ ಹುಂಬನ ಹಾಗೆ ಯಾರೇ ನೋಡಿ ಏನಾದರೂ ಹೇಳಿಕೊಳ್ಳಲಿ ಎಂಬ ಧೋರಣೆ. ಗೆಳೆಯ ನನ್ನ ಕಡೆ ತಿರುಗಿ ಅರ್ಥಪೂರ್ಣ ನೋಟ ಬೀರಿದ. ಬೇರರ್ ಎದುರಿಗೆ ಏನೂ ಹೇಳುವ ಹಾಗಿಲ್ಲವಲ್ಲ, ನೀನು ಊಟ ಮಾಡುವಾಗಿನ ನೋಟ ಎಂಥದೆಂಬುದನ್ನು ಗಮನಿಸು ಎಂದು ಹೇಳುವ ಹಾಗಿತ್ತು ಅವನ ನೋಟ. ನಿನ್ನ ಊಟ ಏನಾದರೂ ಇರಲಿ, ಅದರ ನೋಟ ಪರರ ಇಚ್ಛೆ. ಯಾರ ನಡುವೆ ಇದ್ದೀಯೋ ಅವರಿಗೆ ತಕ್ಕ ಹಾಗೆ ಇರಬೇಕು ಎಂದು ಹೇಳುತ್ತಿದ್ದಾನೇನೋ ಎನಿಸಿತು. ನಮ್ಮಲ್ಲಿ ಮೊದಲು ತರಕಾರಿ, ಅನ್ನ, ಚಪಾತಿ ಬಡಿಸಿ ಆಮೇಲೆ ಸಾರು ಬಡಿಸುತ್ತಾರೆ. ಆದರೆ ಇಲ್ಲಿ ಮೊದಲೇ ಕಪ್ಪಿನಲ್ಲಿ ಸಾರು. ಅದು ಕನ್ನಡದ್ದಲ್ಲ, ಇಂಗ್ಲಿಷಿನದು. ಸೂಪು. ಇದನ್ನು ಕುಡಿದರೆ ಹಸಿವು ಹುಟ್ಟುವುದಂತೆ. ಹಸಿವಾದಾಗ ತಾನೇ ನಾವು ಊಟ ಮಾಡೋದು. ಹೋಟೆಲಿಗೆ ಬಂದು ಅಲ್ಲಿ ಹಸಿವು ಹುಟ್ಟಿಸಿಕೊಳ್ಳುತ್ತಾರೆಯೇ ಯಾರಾದರೂ?
ಎಷ್ಟಾದರೂ ಹೊಟ್ಟೆ ತುಂಬಿದವನು ತಾನೇ ಹೋಟೆಲಿಗೆ ಹೋಗುವುದು ಎಂದುಕೊಂಡೆ. ಅಂತೂ ಆ ಸೂಪನ್ನು ಸ್ವಲ್ಪ ಸ್ವಲ್ಪವಾಗಿ ಚಮಚದಲ್ಲಿ ಬಾಯಿಗೆ ಹಾಕಿಕೊಂಡು ಸದ್ದಾಗದ ಹಾಗೆ ಚಪ್ಪರಿಸಬೇಕಂತೆ. ಒಂದೇ ಸಾರಿಗೆ ಬಟ್ಟಲಿಂದ ಸುರಿದುಕೊಳ್ಳುವುದು ಭೋಜನ ಮರ್ಯಾದೆ ಎಲ್ಲವಂತೆ. ನಮ್ಮಲ್ಲಿ ಎಲೆಗೋ ತಟ್ಟೆಗೋ ಪಾಯಸ ಬಡಿಸಿಕೊಂಡು ಅದನ್ನು 4 ಬೆರಳುಗಳಿಂದ ಬಾಚಿ ನಾಲಗೆಗೆ ಸುರಿದುಕೊಂಡು ಎಂದರೆ ಸುರುಸುರು ಎಂದು ಶಬ್ದ ಮಾಡಿಕೊಂಡು ಬಾಯಿ ಚಪ್ಪರಿಸಿದರೇನೇ ಸ್ವಾರಸ್ಯ. ನಾಲಿಗೆಗೆ ರುಚಿಸುವ ಹುಳಿಮಿಶ್ರಿತ ಪದಾರ್ಥ ಸೇವಿಸಿದಾಗ ಲೊಟ್ಟೆ ಹೊಡೆಯಬೇಕು. ಹಪ್ಪಳ ಒಡೆಯುವಾಗಿನ ಪಟಪಟ ಶಬ್ದ, ಚಿರೋಟಿಯನ್ನು ಪುಡಿಪುಡಿ ಮಾಡುವ ಮೆತ್ತನೆಯ ಸಪ್ಪಳ, ಅನ್ನದ ಮಧ್ಯದಲ್ಲಿ ಗುಳಿ ಮಾಡಿ ಸಾರು ಸುರುವಿಕೊಂಡು ಅದನ್ನು ಬೆರಳಿಂದ ಹೀರಿ ಅದರ ಹಿತವಾದ ಖಾರ ಬ್ರಹ್ಮರಂಧ್ರಕ್ಕೇರಿದಾಗ ತೇಗುತ್ತಾ ಆನಂದಿಸುವುದು. ಇಂಥದ್ದನ್ನೆಲ್ಲ ಮಾಡೋದು ಮೇಜಿನ ಮುಂದೆ ಕುಳಿತವರ ದೃಷ್ಟಿಯಲ್ಲಿ ನಿಷಿದ್ಧ. ಸದ್ದು ಮಾಡದೆ ಸವಿಯುತ್ತಾ, ಅಂಗಚೇಷ್ಟೆಗಳಲ್ಲಿ ತೊಡಗದೆ, ಮೆಲುದನಿಯಲ್ಲಿ ಅರ್ಥವಿಲ್ಲದ ಮಾತಾಡುತ್ತಾ, ಮೆಲ್ಲಗೆ ನಗುತ್ತಾ ಊಟ ಮಾಡಬೇಕು. ಅಲ್ಲಿದ್ದ ಎಲ್ಲರದು ಇದೇ ಬಗೆ. ಸೂಪಿಗೆ ಚಮಚ ಹಾಕಿ ಸ್ವಲ್ಪ ಸ್ವಲ್ಪವಾಗಿ ಸವಿಯುವುದರ ಸುಖವೇ ಸುಖ. ಅದರಲ್ಲೂ ಒಂದು ಕ್ರಮ. ಇದನ್ನೆಲ್ಲ ನನ್ನ ಗೆಳೆಯ ನನಗೆ ಹೇಳುತ್ತಿದ್ದಾನೇನೋ ಎನಿಸಿತು. ಅವನ ನೋಟವೇ ಎಲ್ಲವನ್ನೂ ಹೇಳುತ್ತಿದೆ ಎನಿಸಿತು. ನನಗೂ ಏನೋ ಜ್ಞಾಪಕ ಬಂತು. ಎಲಿಯಟ್ಟನ ಕವನ, ಪ್ರೋಫ್ರಾಕನ ಪ್ರೇಮಗೀತೆ. ಆ ಇಂಗ್ಲಿಷರ ಕೂಟಕ್ಕೆ ಬರುವವರೆಲ್ಲ ಎಂಥವರು? ಪ್ರೋಫ್ರಾಕ್ ಎಂಥವನು? ವ್ಯರ್ಥ ಜೀವನ, ಕಾಫಿ ಚಮಚದಲ್ಲಿ ಆಯಸ್ಸು ಕಳೆಯುವ ರೀತಿ. ನಾನೀಗ ಸೂಪಿನ ಸ್ಪೂನಿನಲ್ಲಿ ಹೊತ್ತುಗಳೆಯುತ್ತಿದ್ದೇನೆ ಎನಿಸಿತು. ಆದರೆ ಮಾಡುವುದೇನು? ಊಟ ತನ್ನಿಚ್ಛೆಯಾದರೂ ಅದನ್ನು ಮಾಡುವುದರ ನೋಟ ಪರರ ಇಚ್ಛೆಯ ಹಾಗೆ. ಹಾಗೂ ಹೀಗೂ ಸೂಪ್ ಮುಗಿಸುವ ವೇಳೆಗೆ ಬೇರರ್ ನಾವು ಬಯಸಿದ್ದನ್ನೆಲ್ಲ ತಟ್ಟೆ ಬಟ್ಟಲುಗಳಲ್ಲಿ ಓರಣವಾಗಿ ತಂದಿಟ್ಟ. ಅವನ್ನು ನೋಡಿಯೇ ಹೊಟ್ಟೆ ತುಂಬಿದ ಹಾಗಾಯಿತು. ಬೇರರ್ ಬಂದ ಭಂಗಿಯನ್ನು ನೋಡಬೇಕಿತ್ತು. ಐರಾವತದ ಹಾಗೆ. ಬಿಲ್ಲಿನಲ್ಲಿ ಇದೆಲ್ಲ ಸೇರಬಹುದಲ್ಲವೇ ಎಂದುಕೊಂಡೆ. ಕೊಡುವವನು ಗೆಳೆಯ, ನನಗೇನು ಎಂದುಕೊಳ್ಳಲು ಮನಸ್ಸು ಬರಲಿಲ್ಲ. ಊಟದ ನೋಟದಲ್ಲಿ ಇದೆಲ್ಲ ಸೇರಲೇಬೇಕಲ್ಲವೇ? ಅಷ್ಟರಲ್ಲಿ ಆಚೀಚೆ ಮೇಜುಗಳವರು ಭೋಜನ ಮುಗಿಸಿದ್ದರು. ಬೇರರ್ ತಟ್ಟೆಯಲ್ಲಿ ಬಿಲ್ ತಂದಿಟ್ಟ. ಅದನ್ನು ಲಕ್ಷ್ಯವಿಲ್ಲವೆಂಬಂಥ ಭಂಗಿಯಿಂದ ಕುರ್ಚಿಯಲ್ಲಿ ಹಿಂದಕ್ಕೆ ಒರಗಿ ಅಲ್ಲಿಂದಲೇ ಕೈ ಚಾಚಿ ಬಿಲ್ಲು ಎತ್ತಿಕೊಳ್ಳಬೇಕು. ಜೇಬಿಗೆ ಕೈ ಹಾಕಿ ಪರ್ಸಿನಿಂದ ದೊಡ್ಡ ನೋಟುಗಳನ್ನು ತೆಗೆದು ಉದಾಸೀನದಿಂದ ಬಿಲ್ಲಿನ ಮೇಲೆ ಮೆಲ್ಲನೆ ಕುಕ್ಕಬೇಕು. ಬೇರರ್ ವಿನಯದಿಂದ ಬಗ್ಗಿ ಅದನ್ನೆತ್ತಿಕೊಂಡು ಗಜಗಮನ ನಡಿಗೆಯಲ್ಲಿ ಗಲ್ಲಾ ಬಳಿ ಹೋಗಿ ಬಿಲ್ಲಿನ ಹಣ ಕಳೆದು ಉಳಿದ ಹಣ, ಚಿಲ್ಲರೆಯ ಹಣ ತಂದು ಅದೇ ತಟ್ಟೆಯಲ್ಲಿ ಆ ಮೇಜುವಾನಿಯವರ ಮುಂದೆ ಇಡಬೇಕು. ಅವರು ಯಥಾ ಪ್ರಕಾರ ಲೋಕಾಭಿರಾಮವಾಗಿ ತಗ್ಗಿದ ಧ್ವನಿಯಲ್ಲಿ ಸಂಭಾಷಿಸುತ್ತಾ ನಿರ್ಲಕ್ಷ್ಯದಿಂದ ಎಂಬಂತೆ ಗಟ್ಟಿ ನೋಟುಗಳನ್ನು ತೆಗೆದುಕೊಂಡು ಉಳಿದ ಸಣ್ಣ ನೋಟು ಚಿಲ್ಲರೆಗಳನ್ನು ತಟ್ಟೆಯಲ್ಲೇ ಬಿಡಬೇಕು. ಬೇರರ್ ಬಂದು ಎಡಗೈಯಲ್ಲಿ ಅದನ್ನೆತ್ತಿಕೊಂಡು ಬಲಗೈಯಿಂದ ಸಲ್ಯೂಟ್ ಮಾಡಬೇಕು. ಇದೆಲ್ಲ ಊಟಕ್ಕೆ ಸೇರಿದ, ನೋಟಕ್ಕೆ ಸೇರಿದ ಬಾಬತ್ತು. ದೊಡ್ಡ ದೊಡ್ಡ ಮೇಜುವಾನಿಗಳಲ್ಲಿ ಆ ಸಂದರ್ಭಕ್ಕೆ ತಕ್ಕಂಥ ಉಡುಪನ್ನೇ ಧರಿಸಬೇಕು. ಮೃದುವಾದ ಸಂಗೀತಕ್ಕೆ ತಕ್ಕಂತೆ ಕುಣಿತ ಭಣಿತಗಳಿದ್ದರಂತೂ ತೀರಿತು. ರೆಕ್ಕೆ ಬಿಚ್ಚಿದ ಕ್ರೌಂಚ ಮಿಥುನಗಳಂತೆ ಪಾದಯುಗ್ಮಗಳನ್ನು ಈ ನರ್ತನದಲ್ಲಿ ತೊಡಗಿಸಬೇಕು. ತೋಳಿಗೆ ತೋಳು ಕೊಡಬೇಕು. ಬರಡು ಬದುಕಿಗೆ ಚುರುಕು ಮೂಡಿಸುವುದು, ಆಸಕ್ತಿ ಕುದುರಿಸುವುದು ಮೇಜುವಾನಿಯ ಒಂದು ಮುಖ್ಯ ಅಂಗ. ಊಟ ನೋಟಗಳ ಕೂಟ ಸಂಗಮ. ಇದೆಲ್ಲ ಯೋಚಿಸುತ್ತಿದ್ದಾಗ ನನ್ನ ಮಿತ್ರ ತಿನ್ನಲಾರಂಭಿಸಿದ್ದ. ಅವನು ಏನೇನು ಮಾಡುತ್ತಾನೋ ನೋಡಿಕೊಂಡು ಆ ನೋಟದ ಅನುಭವ ಪಡೆದು ನಾನೂ ಊಟ ಆರಂಭಿಸಿದೆ. ಮೊದಲು ನ್ಯಾಪ್ಕಿನ್ನನ್ನು ತೊಡೆಯ ಮೇಲೆ ಹರಡಿಕೊಳ್ಳಬೇಕು. ಅದು ಕೆಳಗೆ ಬೀಳದಂತೆ ಎಚ್ಚರಿಕೆ ವಹಿಸಬೇಕು. ಬಿದ್ದರೆ ಎತ್ತಿಕೊಳ್ಳಲು ಬಗ್ಗಬಾರದು. ಐಬು ಕೊಡದಂತೆ ವರ್ತಿಸಬೇಕು. ಸ್ಪೂನು ಫೋರ್ಕುಗಳು ಬೀಳಬಾರದು. ಬಿದ್ದರೆ ಬೀಳಲಿ ಬಿಡಿ, ಆ ಕಡೆ ನಿಗಾ ಇಡಬೇಡಿ. ಬೇರರ್ಗೆ ಸಂಜ್ಞೆ ಮಾಡಿ ಬೇರೆ ಪಡೆದುಕೊಳ್ಳಬಹುದು. ತಟ್ಟೆಯಲ್ಲಿರುವುದನ್ನೆಲ್ಲ ತಿಂದು ಮುಗಿಸಿ ಬಿಡಬಾರದು. ಅದು ಅನಾಗರಿಕ. ವ್ಯರ್ಥವಾಗಲಿ ಬಿಡಿ. ತಿಂದ ಮೇಲೆ ಚಮಚ ಫೋರ್ಕುಗಳನ್ನು ಮಗುಚಿ ಇಡಬೇಕು. ತಗ್ಗಿದ ಭಾಗ ಕೆಳಗಿರುವಂತೆ ಇಡಬೇಕು. ಅವನ್ನು ಕತ್ತರಿಯಂತೆ ಇಟ್ಟರೆ ಇನ್ನು ಸಾಕು ಎಂದು ಅರ್ಥವಂತೆ.
ಇದನ್ನೆಲ್ಲ ಅರಿತು ನನಗೆ ದಿಗ್ಭ್ರಾಂತಿ ಆಯಿತು. ಇಲ್ಲಿ ಊಟಕ್ಕಿಂತ ನೋಟವೇ ಅತಿಯಾಯಿತು ಎಂದುಕೊಂಡೆ. ಈ ನಾನಾ ಮರ್ಯಾದೆಗಳನ್ನು ಆಚರಿಸುವುದರಲ್ಲಿ ಊಟದ ಸುಖವೇ ಮರೆಯಾಗಿ ಬಿಡುತ್ತದೆ ಎನಿಸಿತು. ಆದರೆ ನನ್ನ ಮಾತನ್ನು ಕೇಳುವವರು ಯಾರು? ನನ್ನ ಗೆಳೆಯನಿಗೂ ಹೇಳುವಂತಿಲ್ಲ. ನಮ್ಮಲ್ಲಿ ಭೋಜನ ಸವಿಯುವುದು, ಎಲ್ಲರೂ ಒಟ್ಟಾಗಿ ಬಡಿಸುವವರ ಉಪಚಾರ, ನಡುವೆ ಹಾಸ್ಯ ಚಟಾಕೆ, ನೆನಪಿಗೆ ಬಂದ ಪ್ರಸಂಗದ ಒಕ್ಕಣೆ, ಊಟದ ಕೊನೆಯ ಹಂತ ಬರುವ ವೇಳೆಗೆ ಯಾರೋ ಸ್ಫೂರ್ತಿಯಿಂದ ಹಾಡುತ್ತಾರೆ. ಇತರರ ಪೈಪೋಟಿ ಅಷ್ಟರಲ್ಲಿ ಮತ್ತೆ ಬರುತ್ತದೆ. ಬಿರುಗಾಳಿಯ ವೇಗದಲ್ಲಿ ಭಕ್ಷ್ಯದ ಪಾತ್ರೆ. ನೀವು ನೋಡುವಷ್ಟರಲ್ಲಿ ನಿಮ್ಮ ಎಲೆಗೆ ಬಿದ್ದಿರುತ್ತದೆ ಚಿರೋಟಿಯೋ ಲಾಡುವೋ. ಅದು ಮೂರನೆಯ ಸರತಿ. ಎಲೆಗೆ ಹಾಕಿದ ಸಿಹಿಯನ್ನು ಬಿಸಾಡಬಾರದು, ನೀವು ತಿನ್ನಲೇಬೇಕು, ವಿಧಿಯಿಲ್ಲ. ಅಷ್ಟರಲ್ಲಿ ನನಗೆ ಬಂಗಾಳಿ ಲೇಖಕರೊಬ್ಬರು ಬರೆದ ರಸಪ್ರಬಂಧವೊಂದರ ನೆನಪಾಯಿತು. ಅವರು ಅದನ್ನು ಬರೆದಾಗ ಭಾರತವಿನ್ನೂ ಸ್ವತಂತ್ರವಾಗಿರಲಿಲ್ಲ. ಭಾರತ ಸ್ವತಂತ್ರವಾಗಿ ಬ್ರಿಟನ್ನನ್ನೇ ಗೆದ್ದು ಆಳತೊಡಗಿದರೆ ಹೇಗಿದ್ದಿತ್ತು ಎಂಬುದನ್ನು ಅವರು ಅಲ್ಲಿ ಹೇಳಿದ್ದಾರೆ. ನಾವು ಅವರ ಊಟ ನೋಟ ಕೂಟಗಳನ್ನು ಅನುಸರಿಸದಿರುವ ಹಾಗೆ ಅವರು ನಮ್ಮ ಆಚಾರ ವಿಚಾರಗಳನ್ನು ಅನುಕರಿಸುತ್ತಾರೆ. ಯಜ್ಞ ಯಾಗಾದಿಗಳಲ್ಲಿ ಆಸಕ್ತಿ ವಹಿಸುತ್ತಾರೆ. ನಮ್ಮ ಹಾಗೆ ಉಂಡೆ ಮಾವಿನ ಹಣ್ಣನ್ನು ತಿನ್ನುವುದೇ ಫ್ಯಾಷನ್ನು. ಬಚ್ಚಲು ಮನೆಗೆ ಹೋಗಿ ಕಟ್ಟೆಯ ಮೇಲೆ ಕುಕ್ಕರಗಾಲಿನಲ್ಲಿ ಕುಳಿತು ಬಟ್ಟೆಯನ್ನು ಹಿಂದಕ್ಕೆ ಸರಿಸಿಕೊಂಡು ಶರ್ಟು ತೋಳು ಹಿಂದಕ್ಕೆ ಮಡಿಸಿ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಹಲ್ಲಿನಿಂದ ಸಿಕ್ಕಿದು ಹಣ್ಣಿನ ರಸ ಮೈಮೇಲೆ ಸೋರದ ಹಾಗೆ ಎಚ್ಚರಿಕೆಯಿಂದ ಸವಿಯಬೇಕು. ಬಾಯಿಯ ಸುತ್ತ ತಿರುಳು ರಸ ಬಳಿದುಕೊಳ್ಳದ ಹಾಗೆ ಎಚ್ಚರ ವಹಿಸಬೇಕು. ಗಡ್ಡ ಮೀಸೆ ಇದ್ದರೆ ಇನ್ನೂ ಫಜೀತಿ. ನೋಡಿದವರು ನಕ್ಕಾರು. ತುಚ್ಛೀಕರಣದ ನಗೆಯಲ್ಲ, ಅದು ವಿನೋದದ ನಗೆ. ಹಾಗೆ ತಿಂದರೇನೆ ಮಾವಿನ ಹಣ್ಣಿನ ಸಿಹಿಯ ಆಸ್ವಾದನೆ. ನಾನು ಈ ದೃಶ್ಯವನ್ನು ಮನಸ್ಸಿನ ಕಣ್ಣಿನಿಂದಲೇ ನೋಡುತ್ತಾ ಆನಂದಿಸುತ್ತಿದ್ದಾಗ ಬೇರರ್ 2 ಗಾಜಿನ ಲೋಟಗಳಲ್ಲಿ ಪಾನೀಯ ತಂದಿಟ್ಟ. ತನ್ನ ಮುಂದೆ ಇಟ್ಟ ಲೋಟವನ್ನು ನನ್ನ ಮಿತ್ರ ಕೈಗೆತ್ತಿಕೊಂಡ. ತಕೋ ಎಂದು ನನ್ನ ಮುಂದಿದ್ದ ಲೋಟ ತೋರಿಸಿದ. ನನಗೆ ಭಯವಾಯಿತು. ನನ್ನ ಗೆಳೆಯನ ಸಹವಾಸ ಮಾಡಿದ್ದಕ್ಕೆ ಇದನ್ನೂ ಅಭ್ಯಾಸ ಮಾಡಿಕೊಳ್ಳಬೇಕೆ? ಇದೂ ಭೋಜನ ಮರ್ಯಾದೆಯೇ ಎಂದುಕೊಂಡೆ. ನನ್ನ ಆತಂಕ ಅವನಿಗೆ ಅರ್ಥವಾಯಿತು. ಹೆದರಬೇಡ ತಕೋ, ಇದು ಮೆದುಪಾನೀಯ ಎಂದ. ಕನ್ನಡದಲ್ಲ, ಅದನ್ನು ಇಂಗ್ಲಿಷಿನಲ್ಲಿ ಹೇಳಿದ. ನನ್ನದು ಸ್ಟ್ರಾಂಗ್ ಅಲ್ಲ. ನಾನು ಲೋಟ ಕೈಗೆತ್ತಿಕೊಂಡೊಡನೆ ತನ್ನ ಲೋಟವನ್ನು ನನ್ನ ಲೋಟಕ್ಕೆ ಮುಟ್ಟಿಸಿ ಚಿನ್ ಚಿನ್ ಎಂದ. ನಿನ್ನ ಆರೋಗ್ಯಕ್ಕಾಗಿ ಎಂದ. ನಿಜ, ನನ್ನ ಆರೋಗ್ಯಕ್ಕಾಗಿ ನನ್ನ ಪಾನೀಯ. ನಾನು ಆರೋಗ್ಯವಾಗಿರಲೆಂದು ತನ್ನದನ್ನು ತಾನೇ ಕುಡಿಯುತ್ತಿದ್ದಾನೆ. ಕ್ಷೇಮ ಎಂದುಕೊಂಡೆ. ನಾನು ಹೇಳಿದೆ, ನಿನ್ನ ಆರೋಗ್ಯಕ್ಕಾಗಿ. ಎಲ್ಲ ಮುಗಿದ ಮೇಲೆ ಬಿಲ್ಲು ಬಾಣ ಪ್ರಯೋಗವಾಯಿತು. ಅದಕ್ಕೆ ಮುಂಚೆ ಬೇರರೇ ತಂದಿಟ್ಟ ಪಾತ್ರೆಯಲ್ಲಿ ತುದಿ ಬೆರಳನ್ನು ಅದ್ದಿ ತೊಳೆದದ್ದಾಯಿತು. ಚಳಿಗಾಲದಲ್ಲಿ ನದಿಯಲ್ಲಿ ಮೈ ಮುದುರಿಕೊಂಡು ಸ್ನಾನ ಮಾಡುವ ಹಾಗೆ. ಕೊನೆಗೂ ಆ ಬಂಧನದಿಂದ ಬಿಡಿಸಿಕೊಂಡು ಹೊರಬಂದು ಮೆಟ್ಟಿಲಿಳಿದೆ. ಹೊರಗಿನ ಗಾಳಿ ಬೀಸಿ ಸ್ವಾತಂತ್ರ್ಯದ ತಂಪೆರಚಿತು. ಸಾಕಪ್ಪ ಈ ಮಹಾರಾಯನ ಸಹವಾಸ ಎನಿಸಿತ್ತು. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಎಂದರೆ ಏನು ಗೊತ್ತಾಯಿತಾ ಎಂದ ಮಿತ್ರ ನಗುತ್ತಾ. ಆಯಿತು ಮಾರಾಯ ಎಂದೆ. ಸದ್ಯಕ್ಕೆ ಮನೆಗೆ ಕರೆದುಕೊಂಡು ಹೋಗಿಬಿಡು, ತುಂಬ ತಡವಾಯಿತು. ನನ್ನ ಹೆಂಡತಿ ಗಾಬರಿಗೊಳ್ಳುತ್ತಾಳೆ ಎಂದೆ. ನನಗೆ ಹುಚ್ಚು ಬಿಟ್ಟಿದೆ ಎನಿಸಿತ್ತು. ಹೌದಾ ಎಂದು ಆಶ್ಚರ್ಯದಿಂದ ಕೇಳಿದ ನನ್ನ ಮಿತ್ರ.